ಶ್ರೀರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ 41,751 ರೂಪಾಯಿ ಮೊತ್ತವನ್ನು ತುಳುನಾಡ ರಂಗಬೊಳ್ಳಿ ಖ್ಯಾತಿಯ ರವಿರಾಮ ಕುಂಜರವರು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದರು. ತುಳುನಾಡ ರಂಗಬೊಳ್ಳಿ ಹಾಗೂ ವಿಫೋ ನ್ಯೂಸ್ ಸಿಪಿಎಲ್ ಖ್ಯಾತಿಯ ರವಿ ರಾಮಕುಂಜ ಅವರು ತನ್ನೂರಿನ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ವಾಟ್ಸಪ್ ಮುಖಾಂತರ ದಾನಿಗಳಿಂದ ಮತ್ತು ಅಭಿಮಾನಿಗಳಿಂದ ಹಣ ಸಂಗ್ರಹಿಸಿ ಸುಮಾರು 41,751 ರೂಪಾಯಿಯನ್ನು ಒಟ್ಟು ಮಾಡಿ ಶಾಲೆಗೆ ಹಸ್ತಾಂತರಿಸಿದರು. ಇದರಲ್ಲಿ ಸುಮಾರು 30,000 ರೂಪಾಯಿಯನ್ನು 10 ಮಕ್ಕಳಿಗೆ ವಿತರಿಸಲಾಗಿದ್ದು 11,751 ರೂಪಾಯಿಯನ್ನು ಮುಂದಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಖಾತೆಯಲ್ಲೇ ಇರಿಸಲಾಗಿದೆ. ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು, ಬೋಧಕ ವೃಂದದವರು ಉಪಸ್ಥಿತರಿದ್ದರು. ಇನ್ನೊಂದು ಅವರಿಗೆ ಆಗಾಗ್ಗೆ ಕೇಳ್ತಾರಂತೆ ಪಬ್ಲಿಕ್, ಅದು ನೀವು ಎಲ್ಲಿಗೆ ಹಣ ಹೋಗ್ತದೆ ಗೊತ್ತಿಲ್ಲ ಅವರು. ಅದಕ್ಕೆ ಅವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಮುಖ್ಯವಾಗಿ ಹೇಳೋದೇನೆಂದ್ರೆ, ಇಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಕೊಟ್ಟ ಹಣ ಯಾವ 10 ಪೈಸೆ ನನ್ನದಿಲ್ಲ, ಎಲ್ಲ ವಾಟ್ಸಪ್ ನಲ್ಲಿ ಕಲೆಕ್ಷನ್ ಮಾಡಿದ ಹಣ. ಇದರ ಸದುಪಯೋಗವನ್ನು ಯಾರನ್ನ ಪಡ್ಕೊಳ್ತಿಲ್ಲ. ಆ ವಿದ್ಯಾರ್ಥಿಗಳು ಒಂದು ಜೀವನವನ್ನು, ಉತ್ತಮವಾದ ಒಂದು ಜೀವನವನ್ನು ರೂಪಿಸಿಕೊಳ್ಳಿ ಮತ್ತು ನಾವು ಎಲ್ಲಿಂದ ಹೇಗೆ ಬಂದೆವು ಅಂತ ಒಂದು ಮುಂದೆ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್, ಪುತ್ತೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.